ಮಂಗಳೂರಿನ ವಾಮಂಚೂರಿನ ಪಿಲಿಕುಳದ ಬಳಿಯ ಲುಸಿಯಾನಾ ಓಲ್ಡ್ ಏಜ್ನಲ್ಲಿ ಟೀಮ್ ತುಳುವಾಸ್ ಪ್ರೊಡಕ್ಷನ್ ಹೌಸ್ನ ಉದ್ಘಾಟನಾ ಕಾರ್ಯಕ್ರಮವು ಫೆಬ್ರವರಿ 5ರಂದು ನಡೆಯಲಿದೆ ಎಂದು ಸಂಸ್ಥೆಯ ಸ್ಥಾಪಕರಾದ ಧನುಷ್ ವಾಮಂಚೂರು ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಉದ್ಘಾಟನಾ ಕಾರ್ಯಕ್ರಮದಂದು ನಮ್ಮ ತಂಡದ ಮೊದಲ ಕಿರುಚಿತ್ರದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವೂ ನಡೆಯಲಿದೆ ಎಂದರು. ಇನ್ನಿದ ಪ್ರೆಸ್ ಮೀಟ್ ಎಂಗ್ಲೊಂಜಿ ಟೀಮ್ ಅಲ್ಲ ಶಾರ್ಟ್ ಫಿಲ್ಮ್ ಅನ್ಪುನ ಪುದರ್ ತುಳುವಾಸ್ ಪ್ರೊಡಕ್ಷನ್ ಹೌಸ್ ಬಂದು ಸೊ ಐತ ಒಂಜಿ ಎಲ್ಲೆ ಇನಾಗ್ರೇಷನ್ ಕಾರ್ಯಕ್ರಮ ಉಂಡು ನಮ್ಮ ಪಿಲಿಕುಳ ಲುಸಿಯಾನಾ ಓಲ್ಡ್ ಏಜ್ ಅಲ್ಪ ಸೊ ಅನಾಥಾಶ್ರಮ ದೀತ ಎಂಕುಲು ಈ ಪ್ರೋಗ್ರಾಮ್ ಕಾಂಡೆ ಒಂಜಿ 9:30ಗೆ ಸ್ಟಾರ್ಟ್ ಮಾಡ್ತೊಂದುಲ್ಲ. ಸೊ ಈ ಕಾರ್ಯಕ್ರಮ ಒಂಜಿ ಎಂಕಲ್ನ ಟೀಮ್ದ ಲೋಗೋ ಆ ಲೋಗೋನ ಲಾಂಚ್ ಮಲ್ಪನ ಮುಖಾಂತರ ಎಂಕುಲು ಟೀಮ್ದ ಇನಾಗ್ರೇಷನ್ ಮಾಡ್ತೊಂದುಲ್ಲ. ಅಂಚನೆ ಎಂಕಲ್ನ ಟೀಮ್ದ ಫಸ್ಟ್ ಶಾರ್ಟ್ ಫಿಲ್ಮ್ ಬರೋಂದುಂಡು. ಸೊ ಐತಲ ಒಂಜಿ ಸುರುತ ಪೋಸ್ಟರ್ ಆ ಈವೆಂಟ್ ಎಂಕುಲು ರಿಲೀಸ್ ಮಾಡ್ತೊಂದುಲ್ಲ. ಸೊ ಈ ಈವೆಂಟ್ಗೆ ಎಂಕ್ಲೆ ಗೆಸ್ಟ್ ಆದ್ ಭೋಜರಾಜ್ ಸರ್ ಬರೋಂದುಲ್ಲೇರು, ಐತೊಟ್ಟಿಗೂ ಸತೀಶ್ ಬಂದೆಲೆ ಸರ್, ಐತೊಟ್ಟಿಗೂ ನಿಶಾನ್ ಭಂಡಾರಿ, ಅಂಚನೆ ವಿ4 ದ ಮ್ಯಾನೇಜಿಂಗ್ ಡೈರೆಕ್ಟರ್ ಲಕ್ಷ್ಮಣ್ ಕುಂದರ್ ಆರ್ಲ ಬರೋಂದುಲ್ಲೇರು, ಬೊಕ ರಾಘವೇಂದ್ರ ಸರ್ ಚೇರ್ಮನ್ ಆಫ್ ಸ್ವಸ್ತಿಕ, ಐತೊಟ್ಟಿಗೂ ಲಿಡ್ವಿನ್ ಕ್ರಾಸ್ತ, ಅಂಚನೆ ಸಿಸ್ಟರ್ ಅನಿತಾ ಲೀಡಿಯಾ. ಸೊ ಮುಕ್ಕುಲ ನೇತೃತ್ವಡು ಎಂಕಲ್ನ ಲೋಗೋಲು ಅಂಚನೆ ಎಂಕಲ್ನ ಪೋಸ್ಟರ್ಲ ರಿಲೀಸ್ ಆಯರುಂಡು. ಸಂಸ್ಥೆಯ ಸದಸ್ಯರಾದ ಸುಪ್ರೀತಾ ಕೋಟ್ಯಾನ್ ಮಾತನಾಡಿ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಟ ಭೋಜರಾಜ್ ವಾಮಂಜೂರು, ಸತೀಶ್ ಬಂದಲೆ, ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ನಿಶಾನ್ ಕೆ ಭಂಡಾರಿ, ಡಾಕ್ಟರ್ ರಾಜೇಂದ್ರ ಹೊಳ್ಳ, ಲಿಡ್ವಿನ್ ಕ್ರಾಸ್ತಾ, ಅನಿತಾ ಲಿಡಿಯಾ ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಸದಸ್ಯರಾದ ರಾಹುಲ್ ಸಾಲ್ಯಾನ್, ಸುವೀಕ್ಷಿತ್ ಪೂಜಾರಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.